ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಶಾಂತಿಗೋಡಿನ ಮರಕೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನವಿದು. ನೂರಾರು ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ ಅನ್ನೋದು ಈ ಕ್ಷೇತ್ರಕ್ಕೊಮ್ಮೆ ಭೇಟಿ ನೀಡಿದರೆ ಅನ್ನಿಸದಿರದು. ನರಿಮೊಗರು ಪಂಚಾಯತ್ ವ್ಯಾಪ್ತಿಯ ಶಾಂತಿಗೋಡು ಗ್ರಾಮದಲ್ಲಿ 3 ವಿಷ್ಣುಮೂರ್ತಿ ದೇವಸ್ಥಾನಗಳಿದ್ದು ಅವುಗಳಲ್ಲಿ ಪುರಾತನ ಕ್ಷೇತ್ರವಾಗಿ ಮರಕೂರು ಕ್ಷೇತ್ರ ಗುರುತಿಸಿಕೊಂಡಿದೆ. ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯಡಿ ಬರುವ ಈ ದೇವಸ್ಥಾನವು ಸಿ ಗ್ರೇಡ್ ದೇವಸ್ಥಾನವಾಗಿದೆ. ಸಂತಾನ ಭಾಗ್ಯ, ಆರೋಗ್ಯ ಭಾಗ್ಯ ಮತ್ತು ನೀರಿನ ಸಮೃದ್ಧಿಗಾಗಿ ಈ ಕ್ಷೇತ್ರಕ್ಕೆ ಹರಕೆ ಹೊತ್ತು ಭಕ್ತರು ಆಗಮಿಸುತ್ತಾರೆ. ಅದರಲ್ಲೂ ನೀರಿನ ಸಮಸ್ಯೆ ಇರುವ ಜನ ತಮ್ಮ ಮನೆಯಲ್ಲೋ ತೋಟದಲ್ಲೋ ಬಾವಿ, ಕೆರೆ, ಕೊಳವೆ ಬಾವಿಯನ್ನು ಕೊರೆಯುವ ಮೊದಲು ಈ ಕ್ಷೇತ್ರಕ್ಕೆ ಬಂದು ಹರಕೆ ಹೊತ್ತು ಹೋಗುತ್ತಾರೆ. ಹರಕೆ ಹೊತ್ತ ಭಕ್ತರ ಬೇಡಿಕೆಗೆ ತಕ್ಕಂತೆ ನೀರಿನ ಭಾಗ್ಯವನ್ನು ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ನಿರಂತರವಾಗಿ ಕಲ್ಪಿಸಿದ್ದಾನೆ. ಆದರೆ ಊರಿನ ಎಲ್ಲಾ ಭಕ್ತರಿಗೆ ನೀರಿನ ಭಾಗ್ಯ ನೀಡಿದ ಈ ಕ್ಷೇತ್ರದಲ್ಲಿ ಮಾತ್ರ ನೀರಿನ ಮೂಲವೇ ಇಲ್ಲ. ಸ್ಥಳೀಯರ ಪ್ರಕಾರ ಸದ್ಯ ಆರಾಧಿಸಿಕೊಂಡು ಬರಲಾಗುತ್ತಿರುವ ವಿಷ್ಣುಮೂರ್ತಿ ಕ್ಷೇತ್ರ ಈ ಕ್ಷೇತ್ರಕ್ಕೆ ಪಕ್ಕದಲ್ಲೇ ಇರುವ ಜಾಗವೊಂದರಲ್ಲಿ ಇತ್ತಂತೆ. ಆದರೆ ಯಾವುದೋ ಒಂದು ಕಾರಣಕ್ಕೆ ಆ ಕ್ಷೇತ್ರಕ್ಕೆ ಬೆಂಕಿ ಬಿದ್ದು ನಾಶವಾಗಿತ್ತಂತೆ. ಆ ಬಳಿಕ ಸುಮಾರು 500 ವರ್ಷಗಳ ಹಿಂದೆ ಅಲ್ಲಿದ್ದ ದೇವರನ್ನು ಪ್ರಸ್ತುತ ಇರುವ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಬರಲಾಗ್ತಾ ಇದೆ. ಆದರೆ ಪ್ರತಿಷ್ಠಾಪಿಸಿ 500 ವರ್ಷ ಕಳೆದರೂ ಈ ದೇವರಿಗೆ ಒಂದು ಬಾರಿಯೂ ಬ್ರಹ್ಮಕಲಶೋತ್ಸವ ನಡೆದಿಲ್ಲ. ಈ ದೇವಸ್ಥಾನದ ಇವತ್ತು ಏನು ಜೀರ್ಣೋದ್ಧಾರಕ್ಕೆ ಇವತ್ತಿಂದ ಪ್ರಾರಂಭ. ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದ ದಿವಸಕ್ಕೆ ನಿವೃತ್ತಿ ಇವತ್ತಿಂದ ಮುಂದುವರಿಸಿ 25 ಜೂನ್ರ ಒಳಗೆ ಮುಕ್ತಾಯ ಆಗಬೇಕು ಹೇಳುವಂಥ ದೈವಜ್ಞರ ಅಂತೆ ನಾವು ಕಾರ್ಯಕ್ಕೆ ತೊಡಗಿದ್ದೇವೆ. ಎಲ್ಲ ಊರಿನವರ ಸಹಕಾರ ಬರ್ತಾ ಉಂಟು, ತುಂಬ ಬರ್ತಾ ಉಂಟು. ಇದಕ್ಕೆ ಅವರೊಟ್ಟಿಗೆ ನೀವು ಕೈ ಜೋಡಿಸಿ ನಮ್ಮ ಕ್ಷೇತ್ರವನ್ನು ಬೆಳಗಿಸಬೇಕು ಅಂತ ನಿಮ್ಮಲ್ಲಿ. ಇತ್ತೀಚೆಗೆ ನಡೆದ ದೈವಜ್ಞರ ಪ್ರಶ್ನಾ ಚಿಂತನೆಯಲ್ಲಿ ದೇವರು ಮುನಿಸಿಕೊಂಡಿರುವ ಬಗ್ಗೆ ಸೂಚನೆ ಸಿಕ್ಕಿದೆ. ದೇವರ ಮುನಿಸಿನಿಂದಾಗಿಯೇ ಗ್ರಾಮದಲ್ಲಿ ಹೆಚ್ಚಾದ ಸಿಡಿಲಿನ ಸಮಸ್ಯೆ. ಪ್ರತಿ ವರ್ಷವೂ ಇಲ್ಲಿ ಒಂದಲ್ಲ ಒಂದು ಅಡಿಕೆ ತೋಟದಲ್ಲಿ ಸಿಡಿಲು ಬಡಿಯುತ್ತಿತ್ತು. ಸಿಡಿಲು ಬಡಿದು ತೋಟದ 100ಕ್ಕೂ ಮಿಕ್ಕಿದ ಅಡಿಕೆ ಮರಗಳು ನಾಶವಾಗ್ತಾ ಇತ್ತು. ಈ ಎಲ್ಲಾ ಸಮಸ್ಯೆಗಳಿಗೆ ಕ್ಷೇತ್ರಾಧಿಪತಿಯ ಅಸಮಾಧಾನವೇ ಕಾರಣ ಎನ್ನುವುದು ಬೆಳಕಿಗೆ ಬಂದಿದೆ. ಅನಾದಿ ಕಾಲದಿಂದ ಬಂದ ವಿಷ್ಣುಮೂರ್ತಿ ದೇವಸ್ಥಾನ ಊರಿನ ಅವರಿಗೆ ಇದನ್ನು ನಂಬಿ ಬಂದರೆ ಖಂಡಿತ ಕೆಲಸ ಆಗ್ತದೆ ಹೇಳುವ ಪ್ರತೀತಿ ಇದೆ, ಇವತ್ತಿಗೂ ಇದೆ. ಒಂದು 700-800 ವರ್ಷ ಇತಿಹಾಸ ಇರಬಹುದು. ಬಟ್ ನಮಗೆ ಅದರದ್ದು ನಮ್ಮ ಕಾಲದಲ್ಲಿ ಇಲ್ಲ. ಹಿಂದಿನ ಯಾವುದೇ ರೀತಿಯ ದಾಖಲೆಗಳು ಇದಕ್ಕೆ ಸನ್ನಿವೇಶ ಇಲ್ಲ. 64ನೇ ಲಾಗಾಯಿತಿಂದ ಇದು ಧಾರ್ಮಿಕ ದತ್ತಿ ಇಲಾಖೆ ಒಳಪಟ್ಟ ದೇವಸ್ಥಾನ ಅಂತ ನನ್ನಲ್ಲಿ ದಾಖಲೆ ಇದೆ. ಇಡೆಯಲ್ಲಿ ಒಮ್ಮೆ ಅದು ಇಲ್ಲ ಅಂತ ಆಯಿತು. ಪುನಃ ಅದನ್ನು ಮಂಜೂರು ಮಾಡಲಿಕ್ಕೆ ನಾನು ಬೆಂಗಳೂರಿಗೆ ಹೋಗಿ ಪ್ರಯತ್ನ ಮಾಡಿ ಈಗ ದತ್ತಿ ಇಲಾಖೆ ಒಳಪಟ್ಟು ನಮಗೆ ಏನು ಬರಬೇಕು ಸರ್ಕಾರದಿಂದ ಅದು ಬರ್ತಾ ಉಂಟು. ವಾರ್ಷಿಕ 48,000 ರೂಪಾಯಿ ತಸ್ತಿಗೆ ಬರ್ತಾ ಉಂಟು. ಈ ಮೂರ್ತಿಯಷ್ಟು ಎತ್ತರದ ಮೂರ್ತಿ ಪ್ರಕೃತಿ ಇಲ್ಲಿ ಇಲ್ಲ. ನಾನು ನಿಮಗೆ ಈಗಾಗಲೇ ತೋರಿಸಿದಂತೆ ಹಿಂದೆ ಬೆಂಕಿ ಬಿದ್ದು ಹೋದಂಥ ಪಾಣಿಪೀಠವು ತಮ್ಮ ಗಮನಕ್ಕೆ ಬಂದಿದೆ. ಅದು ಸರಿಯಾದ ಆಯದಲ್ಲಿರುವುದು. ಈಗಿದ್ದು ಸ್ವಲ್ಪ ಭಿನ್ನ ಉಂಟು. ಅದು ಸರಿ ಮಾಡಬೇಕು ಅಂತ ತಂತ್ರಿಗಳು ನಮಗೆ ಮನವರಿಕೆ ಮಾಡಿದ್ದಾರೆ. ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದ ದೋಷಗಳಿಗೆ ಪರಿಹಾರ ಕಲ್ಪಿಸಿದಲ್ಲಿ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಬಗೆಹರಿಯಲಿದೆ. ಇದೀಗ ಕ್ಷೇತ್ರವನ್ನು ಸಂಪೂರ್ಣ ಜೀರ್ಣೋದ್ಧಾರ ನಡೆಸಲು ಗ್ರಾಮದ ಜನ ತೀರ್ಮಾನಿಸಿದ್ದು ಭಕ್ತರ, ದಾನಿಗಳ ಸಹಕಾರದ ನಿರೀಕ್ಷೆಯಲ್ಲಿದ್ದಾರೆ. ಕ್ಷೇತ್ರದ ಹೆಸರಿನಲ್ಲಿ ಸುಮಾರು 29 ಸೆಂಟ್ಸ್ ಭೂಮಿ ಮಾತ್ರವಿದ್ದು ಇದೇ ಭೂಮಿಯನ್ನ ಬಳಸಿಕೊಂಡು ಸಂಪೂರ್ಣ ಜೀರ್ಣೋದ್ಧಾರ ಕಾರ್ಯ ನಡೆಯಬೇಕಿದೆ. ಈ ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವ ವಿಷ್ಣುವಿನ ವಿಗ್ರಹ ದಕ್ಷಿಣ ಕನ್ನಡ ಜಿಲ್ಲೆಯ ಎತ್ತರದ ಮೂರ್ತಿಗಳಲ್ಲಿ ಒಂದಾಗಿದೆ. ಇದೇ ಕಾರಣಕ್ಕೆ ಎಲ್ಲಾ ಕ್ಷೇತ್ರಗಳ ಬ್ರಹ್ಮಕಲಶೋತ್ಸವಗಳು ಸಂಪನ್ನಗೊಂಡ ಬಳಿಕ ತಾಯಿ ರೂಪದಂತಿರುವ ಈ ಕ್ಷೇತ್ರದ ಆರಾಧ್ಯ ಮೂರ್ತಿಗೆ ಬ್ರಹ್ಮಕಲಶ ನಡೆಯಲಿದೆ ಎನ್ನುವ ವಿಚಾರವೂ ಪ್ರಶ್ನಾ ಚಿಂತನೆಯ ಮೂಲಕ ತಿಳಿದು ಬಂದಿದೆ. ಆ ಪ್ರಕಾರ ಇದೀಗ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ವಿಶೇಷವಾಗಿ ನೀರಿಗೆ ಈ ಮಹಾವಿಷ್ಣು ದೇವರಲ್ಲಿ ಬಂದು ಯಾರು ಸುರುವಿಗೆ ಬಂದು ಯಾರು ಪ್ರಾರ್ಥನೆ ಮಾಡಿ ಹೋಗ್ತಾರೋ, ಇಲ್ಲ ಅಂತಾದರೆ ನೀರು ತೆಗೆಯುವ ಆ ಸಂದರ್ಭದಲ್ಲಿ ಮರಕೂರು ಮಹಾವಿಷ್ಣು ದೇವರನ್ನು ಯಾರು ಅದಕ್ಕೆ ಒಂದು ಹರಕೆ ಹೇಳಿ ಆ ನೀರು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅವರಿಗೆ ಯಾವತ್ತೂ ಸೋಲಾಗಲಿಲ್ಲ. ಹಾಗಾಗಿ ಆನಂತರ ಬಂದು ಹರಕೆಗಳನ್ನು ತೀರಿಸಿ ಹೋಗ್ತಾರೆ. ಆನಂತರ ಸಂತಾನ ಭಾಗ್ಯ ಈ ಮಹಾವಿಷ್ಣು ದೇವರು ಸಂತಾನ ಭಾಗ್ಯಕ್ಕೆ ಹೆಸರುವಾಸಿ ಅಂತ ನಾವು ಕೇಳಿದ್ದೇವೆ. ಅದೇ ರೀತಿ ಮೊನ್ನೆ ಪ್ರಶ್ನೆಯಲ್ಲೂ ಚಿಂತನೆಯಲ್ಲೂ ಅದು ಬಂದಿದೆ. ಹಲವು ಮದುವೆ ಆದ ನಂತರ ಮದುವೆ ಆಗಲಿಕ್ಕೂ ಹಾಗೆ ಈ ಊರಲ್ಲಿ ಅನೇಕ ಹುಡುಗಿಯರಿಗೆ ಆ ಮಹಾವಿಷ್ಣು ದೇವರಿಗೆ ತುಳಸಿ ಮಾಲೆ ಹಾಗೂ ವಿಶೇಷ ಹಾಲು ಪಾಯಸ ಸೇವೆ ಇದನ್ನು ಯಾರು ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹೋಗ್ತಾರ ಅವರಿಗೆ 6 ತಿಂಗಳ ಒಳಗೆ
ಮದುವೆ ಆಗಿದೆ. ಆನಂತರ ಸಂತಾನ ಭಾಗ್ಯಕ್ಕೂ ವಿಶೇಷ ಈ ಮಹಾವಿಷ್ಣು ದೇವರು. ಹಾಗಾಗಿ ಬಂದ ಆ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಿದೆ ಮಹಾವಿಷ್ಣು ದೇವರು. ಅದೇ ಮೊನ್ನೆ ಪ್ರಶ್ನಾಚಿಂತನೆಯಲ್ಲೂ ಅದು ಕಂಡು ಬಂದಿದೆ.